ತಾರ್ಕಿಕ ತನಿಖೆ ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ಆ ಎಲ್ಲ ಕೊಲೆಗಾರರನ್ನ ಬಂಧಿಸಿ ಕಠಿಣ ಕ್ರಮ ಮಾಡಿಲ್ಲ ಅಂತಂದ್ರೆ ಇದಕ್ಕೆ ಎನ್ಐಎ ತನಿಖಾ ಕೂಡ ಇಲ್ಲಿ ಆಗಮಿಸಬೇಕು, ಇದನ್ನು ತನಿಖೆ ಮಾಡಬೇಕು. ಅದರ ಮುಖಾಂತರ ಈ ಭಯೋತ್ಪಾದಕ ರೀತಿಯ ಒಂದು ಮಾನಸಿಕತೆಯುವಂತಹ ಚಟುವಟಿಕೆ ಮಾಡುವಂತಹ ವ್ಯಕ್ತಿಗಳನ್ನ ಸಂಪೂರ್ಣವಾಗಿ ಸದೆಗೊಳ್ಳುವಂತ ಎನ್ಐಎ ಕೂಡ ತರಬೇಕು ಅಂತ ಒಂದು ಕಾರ್ಯಕರ್ತ ಒಂದು ಹಿಂದೂ ಸಮಾಜದ ದೃಷ್ಟಿಯಲ್ಲಿ ಕೆಲಸ ಮಾಡಬಹುದು. ಒಂದು ಕಾರ್ಯಕರ್ತ ನಮ್ಮ ಆದ್ಯ ಬೇರೆ ಬಿಟ್ಟು ಮೀಡಿಯಾ ಕೂಡ Hey,
ಈ ಸಂದರ್ಭದಲ್ಲಿ ಕೊಡುತ್ತೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.